ವೀಕ್ಷಕರೇ, ಇನ್ನು ನಮ್ಮ ಜೊತೆ ಕಾರ್ಯಕ್ರಮದ ಅತಿಥಿಗಳಾಗಿ ಎಜೆ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ನ ಪೆಥಾಲಜಿ ಡಿಪಾರ್ಟ್ಮೆಂಟ್ನ MD, ಅದೇ ರೀತಿ ಬ್ಲಡ್ ಬ್ಯಾಂಕ್ನ ಇನ್ಚಾರ್ಜರ್ ಆಗಿರುವಂತಹ ಡಾಕ್ಟರ್ ಅರವಿಂದ್ ಪಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ರಕ್ತದಾನಿ ಅಥವಾ ಒಂದು ಬ್ಲಡ್ ಅನ್ನು ಏನು ಡೊನೇಟ್ ಮಾಡ್ತಾ ಇರಲ್ಲ, ಬ್ಲಡ್ ಡೊನೇಷನ್ ನ ಮಹತ್ವ ಏನು? ನೋಡಿ, ಇಂಡಿಯಾದಲ್ಲಿ ಪರ್ ಡೇ ನಮಗೆ ಅಟ್ಲೀಸ್ಟ್ 1 ಮಿಲಿಯನ್ ಬ್ಲಡ್ ಯೂನಿಟ್ಸ್ ಬೇಕಾಗ್ತದೆ. ದೇರ್ ಆರ್ ಸೋ ಮೆನಿ ಸೂಪರ್ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ತೇವೆ. ಆ ಸೂಪರ್ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್ಸಲ್ಲಿ ದೀಸ್ ಡೇಸ್ ಬ್ಲಡ್ ಇಷ್ಟು ಇನ್ಕ್ರೀಸ್ ಆಗಿದೆ ಬಿಕಾಸ್ ದ ಟ್ರೀಟ್ಮೆಂಟ್ ಹ್ಯಾಸ್ ಇಂಪ್ರೂವ್ಡ್ ಸೋ ಮಚ್. ಅದಕ್ಕೆ ಬ್ಲಡ್ ದಟ್ ಈಸ್ ದ ಫಸ್ಟ್ ರೀಸನ್ ವಿ ರಿಕ್ವೈರ್ ಬ್ಲಡ್. ಮತ್ತು ಅದರ್ ರೀಸನ್ ವಿ ರಿಕ್ವೈರ್ ಬ್ಲಡ್ ಈಸ್ ಬಿಕಾಸ್ ಆಫ್ ದಿ ರೋಡ್ ಸೈಡ್ ಆಕ್ಸಿಡೆಂಟ್ಸ್. ಎವ್ರಿ ಡೇ ಇನ್ ಎಜೆ ಹಾಸ್ಪಿಟಲಲ್ಲೇ ನಾವು ಅಟ್ಲೀಸ್ಟ್ 30 ಬ್ಲಡ್ ಯೂನಿಟ್ಸ್ ನಾವು ರೋಡ್ ಸೈಡ್ ಆಕ್ಸಿಡೆಂಟ್ಸಿಗೆ ನಾವು ಬ್ಲಡ್ ಸೇವ್ ಆಗಿ ಇಡ್ತೇವೆ ನಾವು. ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ರೀಸನ್ಸ್ ವೈ ಬ್ಲಡ್ ಇಸ್ ರಿಕ್ವೈರ್ಡ್. ಮತ್ತು ಕಿಡ್ನಿ ಡಿಸೀಸಸ್ ಆರ್ ಸೋ ಮಚ್ ಆನ್ ದ ರೈಸ್. ಅದಕ್ಕೆ ಬ್ಲಡ್ ಫಾರ್ ದೋಸ್ ಪೇಷಂಟ್ಸ್ ಆರ್ ಆಲ್ಸೋ ರಿಕ್ವೈರ್ಡ್. ಇನ್ನು ರಕ್ತದಾನ ಮಾಡುವಾಗ ಯಾರು ರಕ್ತದಾನ ಮಾಡಬಹುದು, ಅದೇ ರೀತಿ ಯಾರು ರಕ್ತದಾನ ಮಾಡಲಿಕ್ಕೆ ಅಸಾಧ್ಯ ಆಗಿದೆ, ಯಾರು? ಓಕೆ, ಇದರಲ್ಲಿ 2 ವಿಷಯ ಉಂಟು. ಒನ್ ಈಸ್ ಕಾಲ್ಡ್ ಎಸ್ ದ ಲೀಗಲ್ ವಿಷಯ ಮತ್ತು ಇನ್ನೊಂದು ಕ್ಲಿನಿಕಲ್ ವಿಷಯ ಅಂತ. ಲೀಗಲ್ ವಿಷಯ ಅಂದರೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟಿಪ್ಯುಲೇಟ್ ಮಾಡಿದ್ದಾರೆ. 18 ಇಯರ್ಸ್ ಇಂದ ಜಾಸ್ತಿ ಇರಬೇಕು, 46 kg ಇಂದ ಜಾಸ್ತಿ ಇರಬೇಕು, ಮತ್ತು ನಿಮ್ಮ ಹೈಟ್ ಶುಡ್ ಬಿ ಅಬವ್ 4 feet 5 inches, ಮತ್ತು ಯುವರ್ ಹಿಮೋಗ್ಲೋಬಿನ್ ಶುಡ್ ಬಿ ಅಬವ್ 12.5 grams per deciliter. ದೀಸ್ ಆರ್ ಸಮ್ ಆಫ್ ದ ಲೀಗಲ್ ಲಿಮಿಟೇಷನ್ಸ್ ಅಂತ ಹೇಳೋದು ನಾವು. ಬಟ್ ದಿ ಅಲ್ಟಿಮೇಟ್ ಥಿಂಗ್ ಫಾರ್ ಡೊನೇಷನ್ ಆಫ್ ಬ್ಲಡ್ ಈಸ್ ಲೆಫ್ಟ್ in the hands of the doctor. So doctor will see clinically whether he is fit to donate blood. He might be legally fit, but if the doctor feels that he is not clinically fit, matte now donation ಮಾಡಲಿಕ್ಕೆ ಬಿಡುವುದಿಲ್ಲ. Because there are many things that we have to take into account. For example, ಮಂಗಳೂರಲ್ಲಿ ಮಲೇರಿಯಾ ಭಾರಿ ಜಾಸ್ತಿ ಇದೆ. So we have to ask him whether he has had malaria. Last 6 months ಅಲ್ಲಿ ಮಲೇರಿಯಾ ಆಗಿದೆ, ಡೆಂಗು ಆಗಿದೆ, or whether he has had even a simple tooth extraction or even a dog bite ಸಹ ಆಗಿದ್ರೆ we do not take blood. So these are some of the important things. ಇನ್ನು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡ್ತಾರೆ. ಸೊ ಅವರು ಮೆಂಟಲಿ ಪ್ರಿಪೇರ್ಡ್ ಆಗಿರಬೇಕು. ಸೊ ಅದರ ಬಗ್ಗೆ ಏನು ಹೇಳ್ತೀರಾ, ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವವರ ಬಗ್ಗೆ? ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ they have told it as voluntary blood donation ಅಂತ. Now earlier what used to happen in the days of Amar Akbar Antony time alli alla, somebody can come and donate blood and he can get a remuneration for that, andre hana kodtaranta. That is out of the picture now. Nobody can donate blood and get a remuneration in kind or in money. These days the government says that the blood donation should be completely voluntary. Why we say voluntary is, one is ನೀವು ಹೇಳಿದಂಗೆ ಅವರ ಮಾನಸಿಕತೆ ಸರಿ ಇರ್ತದೆ. ದೇ ವಿಲ್ ನಾಟ್ ಬಿ ಅಂಡರ್ ಸ್ಟ್ರೆಸ್ ಟು ಡೊನೇಟ್ ಬ್ಲಡ್. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ವಿ ಹ್ಯಾವ್ ಟು ಸಿ ದಟ್ ದ ಬ್ಲಡ್ ನಾವು ಯಾವರಿಂದ ತಗೊಳ್ತೇವೆ ನಾವು ಆ್ಯಂಡ್ ವಿ ಗಿವ್ ಇಟ್ ಟು ಅ ರಿಸಿಪಿಯೆಂಟ್, ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಸೇಫ್. ಸೊ ವೆನ್ ದೇ ಆರ್ ಗಿವಿಂಗ್ ವಾಲಂಟರಲಿ ವಿ ನೋ ದಟ್ ಅಟ್ಲೀಸ್ಟ್ 80 to 90% ನಮಗೆ ಗೊತ್ತಿರ್ತದೆ ದಟ್ ದ ಬ್ಲಡ್ ವಿಲ್ ಬಿ ಸೇಫ್. ಸೊ ಫಾರ್ ದೀಸ್ ರೀಸನ್ಸ್ ವಿ ಸೇ ದಟ್ it is always better to give voluntary blood donation. ಇನ್ನು ಒಬ್ಬ ರಕ್ತದಾನ ಮಾಡ್ತಾನೆ, ಸೊ ಆ ರಕ್ತ ಎಷ್ಟು ಜನರಿಗೆ ಹಂಚ್ತಾರೆ? ಓಕೆ, ದಿಸ್ ಈಸ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ ಅಂತ ಹೇಳೋದು ನಾವು. ಟೆಕ್ನಾಲಜಿಕಲ್ ಅಡ್ವಾನ್ಸ್ ಅಲ್ಲಿ ಅರ್ಲಿಯರ್ ಇಫ್ ಐ ವುಡ್ ಹ್ಯಾವ್ ರಿಮೂವ್ಡ್ ಬ್ಲಡ್ ಫ್ರಮ್ ಯು, ಸೊ ಹೌ ಮಚ್ ಬ್ಲಡ್ ವಿ ರಿಮೂವ್ ಫ್ರಮ್ ಸಂಬಡಿ, ನಾವು ಒಂದು 350 ml ಅಂತ ಹೇಳ್ತೇವೆ. 350 ml ನಾವು ತೆಗೆದು ನಾವು ಡೈರೆಕ್ಟ್ಲಿ ಡೋನರಿಗೆ ಹೋಲ್ ಬ್ಲಡ್ ಅಂತ ಕೊಡೋದು ನಾವು. ಬಟ್ with that we could not optimize the resources, ಅಂದರೆ ಜಾಸ್ತಿ ಪೇಷಂಟ್ಸಿಗೆ ಕೊಡಲಿಕ್ಕೆ ಆಗಲಿಲ್ಲ ಅಂತ. ಸೊ ರೀಸೆಂಟ್ ಓವರ್ ದ ಇಯರ್ಸ್, ಅಟ್ಲೀಸ್ಟ್ 10 years ನಾವು ವಿ ಹ್ಯಾವ್ ಗಾನ್ ಇನ್ ಟು ಕಾಂಪೊನೆಂಟ್ ಪ್ರಿಪ್ರೇಷನ್ ಅಂತ ಹೇಳ್ತೇವೆ. ಸೊ ಕಾಂಪೊನೆಂಟ್ ಪ್ರಿಪ್ರೇಷನಲ್ಲಿ ಒಂದು ಬ್ಲಡ್ಡಿಂದ ವಿ ಕ್ಯಾನ್ ಸಪ್ರೇಟ್ ಇಟ್ ಇಂಟು 3 or 4 components ಡಿಪೆಂಡಿಂಗ್. ಸೊ your answer to your question is, from one blood we can at least help 3 patients. ಸೊ ಹಾಗಾದ್ರೆ ಆಕ್ಸಿಡೆಂಟ್ ಆದವರಿಗೆ ಬರೀ ರಕ್ತದ ಇದು ಮಾತ್ರ ಬೇಕಾಗ್ತದೆ, ರಕ್ತದ ಉಪಯೋಗ ಮಾತ್ರ ಇದೆ. Exactly. ಸೊ ಆ ಟೈಮ್ ಅಲ್ಲಿ ಯಾವ ತರ ರಕ್ತವನ್ನ ತಗೊಳ್ತಾರೆ? Okay, exactly. This is a little bit of scientific issue ಇದರಲ್ಲಿ. ಫಾರ್ ಎಕ್ಸಾಂಪಲ್, ಪ್ರೆಗ್ನೆಂಟ್ ಲೇಡೀಸ್ ಅವ್ರದ್ದು ಹಿಮೋಗ್ಲೋಬಿನ್ ಕಮ್ಮಿ ಆಗ್ತದೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ವಾಟ್ ವಿ ಸಿ ಇಸ್ ವಿ ಗಿವ್ ಓನ್ಲಿ ದ RBCs. ಯಾವುದು ಹಿಮೋಗ್ಲೋಬಿನ್ ಕೊಡ್ತದೆ ಅದು ಮಾತ್ರ ಕೊಡ್ತೇವೆ ನಾವು. ಆ್ಯಂಡ್ ದ ವಾಟರ್ ಪಾರ್ಟ್ ಆಫ್ ದ ಬ್ಲಡ್
that water part of the blood contains coagulation factors anta helteve ನಾವು. So coagulation factors will be reduced in liver diseases, kidney diseases sometimes. So our diseases alli now we give only the fresh frozen plasma anta helteve. And these days dengue is so much on the rise, or even cancers also it's on the rise. So now enta ಮಾಡೋದು, the platelets, so that the patient does not bleed to death anta, only that platelet concentrate we give to them. So we make completely best use of the resources. ಸೊ ಇನ್ನು ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ, ಅದರ ಬಗ್ಗೆ ಏನಾದರೂ ಹೇಳ್ಬೋದಾ? Actually ಹಂಗಿಂತ there is not much of difference between ಬಿಳಿ ರಕ್ತ and red rakta. Red rakta is RBCs. ಬಿಳಿ ರಕ್ತ is only the platelets and it is the fresh frozen plasma ಅಂತ ಹೇಳೋದು. So ಬಿಳಿ ರಕ್ತ is required to fight infections. It is required to fight bleeding disorders, ಅಂದರೆ ರಕ್ತ ಸುರಿಬಾರ್ದಂತ ಹಾಗೆ. And the red blood is required for treatment of anemia. Or so many patients get reduction in the hemoglobin. It might be cancer patients, kidney patients, liver patients. ಅವರಿಗೆಲ್ಲ ನಾವು ಬ್ಲಡ್ ವಿ ಗಿವ್ PRBCs, ಪ್ಯಾಕ್ಡ್ ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳೋದು ನಾವು. ಇನ್ನು ಬ್ಲಡ್ ಕ್ಯಾನ್ಸರ್ಸ್ ಇರುವಂತಹ ಪೇಷಂಟ್ಸ್ಗಳ ಬಗ್ಗೆ ಹೇಳೋದಾದ್ರೆ ಯಾವ ತರ ಅವರಿಗೆ ರಕ್ತ ಬೇಕಾಗ್ತದೆ, ಅಂದ್ರೆ ಯಾವ್ದಂದ್ರೆ ವರ್ಗೀಕರಣ ಏನ್ ಮಾಡ್ತೇವೆ ನಾವು ರಕ್ತದಲ್ಲಿ, ಅವರಿಗೆ ಯಾವ ತರದ್ದು ಬೇಕಾಗ್ತದೆ? ದಿಸ್ ಈಸ್ ಲಿಟಲ್ ಬಿಟ್ ಅಗೇನ್ ಇಂಟು ಮೆಡಿಕಲ್ ಇಶ್ಯೂ ಅಂತ ಹೇಳೋದು ನಾವು. ಸೊ ಅವರ hemoglobin may not fall down. Their hemoglobin may not fall down that much. So we are sometimes not worried hemoglobin ಕೊಡಬೇಕಂತ ಹಂಗೇನು ಪ್ರಾಬ್ಲಮ್ ಇರೋದಿಲ್ಲ. In those cases we have something called as apheresis, which is a little higher aspect, which we have to improve over the coming days. ನಾವು ಬ್ಲಡ್ ತಗೊಳ್ಳೋದು ಪೇಷಂಟಿಂದ, ಯಾವ ಬ್ಲಡ್ ಬೇಕು ಅದೇ ಕೊಡೋದು to the recipient, and the rest we will give back to the patient. So that is called as apheresis technology, which is a little lagging behind in Dakshina Kannada at the moment, but that has to improve. ಸೊ ನೀವು ಹೇಳಿದ್ರಿ 350 ml ರಕ್ತವನ್ನ ಒಂದು ರಕ್ತದಾನಿಯಿಂದ ತಗೊಳ್ಬಹುದು ಅಂತ ಹೇಳಿದ್ರಿ. ಸೊ ಬೇರೆ ಕಂಟ್ರಿ, ಇಂಡಿಯಾ ಬಿಟ್ಟು ಬೇರೆ ಕಂಟ್ರಿಯಲ್ಲಿ ಇದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ರಕ್ತವನ್ನು ತಗೊಳ್ತಾರ ಅಲ್ಲ ಸೇಮ್ 350 ತಗೊಳ್ಳುವಂತ? ಇಟ್ ಇಸ್ ಆಕ್ಚುಲಿ ದೇರ್ ಆರ್ 3 ಟೈಪ್ ಬ್ಲಡ್ ಉಂಟು. ಒನ್ ಇಸ್ 250 ml, ಇನ್ನೊಂದು 350 ml, ಇನ್ನೊಂದು 450 ml ಅಂತ. ಸೊ ವಾಟ್ ವಿ ಯೂಶುವಲಿ ಟೇಕ್ ಇನ್ ಇಂಡಿಯಾ ಇಸ್ 350 ml to 400 ml ನಾವು ತಗೊಳ್ಳೋದು, ವಿತ್ 50 ml of anticoagulants, so that blood should not clot ಅಂತ ಹೇಳೋದು. ಬಿಫೋರ್ ಗಿವಿಂಗ್ ಇಟ್ ಟು ದ ಪೇಷಂಟ್ ನಾವು 350 to 450 ml ಕೊಡೋದು. ಎಸ್ ವೀಕ್ಷಕರೇ, ಇದೀಗ ಒಂದು ಬ್ರೇಕ್ ನಂತರ AJ ಹೆಲ್ತ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತದೆ. ಬ್ರೇಕ್ನ ಬಳಿಕ AJ ಹೆಲ್ತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಇನ್ನು ಜನರಲ್ ಆಗಿ ಕೇಳುದು ಅಂತ ಹೇಳಿದ್ರೆ, ಈಗ ಬ್ಲಡ್ ಅಲ್ಲಿ ತುಂಬಾ ವೆರೈಟೀಸ್ಗಳಿವೆ, ಅಂದ್ರೆ A ಪಾಸಿಟಿವ್, A ನೆಗೆಟಿವ್, O ಪಾಸಿಟಿವ್, O ನೆಗೆಟಿವ್, AB, B ಅಂತೆಲ್ಲ ಇದೆ. ಸೊ O ನೆಗೆಟಿವ್ ಅವರು ಯೂನಿವರ್ಸಲ್ ಡೋನರ್ಸ್ ಅಂತ ಹೇಳ್ತಾರೆ. ಸೊ ಯಾಕೆ ಇದು ನಾವು ಬೇರೆಯವರು ಕೊಡಬಾರ್ದು, ಅಂದ್ರೆ ಬೇರೆ ಯೂನಿವರ್ಸಲ್ ಅವ್ರು ಯಾಕೆ ಇದನ್ನು ಕನ್ಸಿಡರ್ ಮಾಡುದಿಲ್ಲ ಬೇರೆ ಇದನ್ನ, ಅಂದ್ರೆ O ನೆಗೆಟಿವ್ ಅನ್ನೇ ಹೆಚ್ಚಾಗಿ ಯೂನಿವರ್ಸಲ್ ಡೋನರ್ ಅಂತ ಹೇಳ್ತಾರೆ, ಯಾಕೆ? ಓಕೆ, ನೋಡಿ, ಇದು ಆಂಟಿಜನ್ ಮತ್ತು ಆಂಟಿಬಾಡಿ ಅಂತ ಹೇಳೋದು. ಅಗೇನ್ ದಿಸ್ ಈಸ್ ಅ ಲಿಟಲ್ ಬಿಟ್ ಆಫ್ ಮೋರ್ ಆಫ್ ಮೆಡಿಕಲ್ ಅಂತ ಹೇಳೋದು. ಸೊ ದ ಕಾಮನೆಸ್ಟ್ ಬ್ಲಡ್ ಗ್ರೂಪ್ ಇನ್ ದ ವರ್ಲ್ಡ್ ಈಸ್ O ಪಾಸಿಟಿವ್. ಪಾಸಿಟಿವ್ ಅವರು ಜಾಸ್ತಿ ಇದ್ದಾರೆ, ನೆಗೆಟಿವ್ ಅವರು ಹಾರ್ಡ್ಲಿ 5 to 10% ಇದ್ದವರು. ಸೊ ನಾವು ಪಾಸಿಟಿವ್ ಬ್ಲಡ್ ತಗೊಂಡಾಗ ವಿ ಹ್ಯಾವ್ ಟು ಗಿವ್ ಇಟ್ ಟು ಪಾಸಿಟಿವ್ ಬ್ಲಡ್ ಗ್ರೂಪ್ ಇಟ್ ಸೆಲ್ಫ್. ವಿ ಕೆನಾಟ್ ಗಿವ್ ಪಾಸಿಟಿವ್ ಬ್ಲಡ್ ಗ್ರೂಪ್ ಟು ಎ ನೆಗೆಟಿವ್ ಬ್ಲಡ್ ಗ್ರೂಪ್. ದಿಸ್ ಈಸ್ ಅಬೌಟ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಅದು RH ಬಗ್ಗೆ ಹೇಳೋದು ನಾವು. ಮತ್ತೆ ದೆರ್ ಆರ್ 4 ಬ್ಲಡ್ ಗ್ರೂಪ್ಸ್, ಕಾಮನ್ ಬ್ಲಡ್ ಗ್ರೂಪ್ಸ್, A, B, AB ಮತ್ತು O. ಸೊ ದಿಸ್ AB ಮತ್ತು O, ಇನ್ ದಟ್ O ಈಸ್ ಅ ಯೂನಿವರ್ಸಲ್ ಡೋನರ್ ಅಂತ ಹೇಳೋದು ನಾವು. ಸೊ O ಬ್ಲಡ್ ಗ್ರೂಪ್ ಡಸ್ ನಾಟ್ ಹ್ಯಾವ್ ಎನಿ ಹಾರ್ಮ್ಫುಲ್ ಆಂಟಿಜನ್ಸ್ ಅಂತ ಹೇಳೋದು ನಾವು. ಸೊ ವಿ ಕ್ಯಾನ್ ಗಿವ್ ದಿಸ್ O ಬ್ಲಡ್ ಗ್ರೂಪ್ ಟು ಎನಿ ಅದರ್ ಬ್ಲಡ್ ಗ್ರೂಪ್, ಹಂಗೆ ಕೊಡ್ಬೋದು. ಆ್ಯಂಡ್ AB ಬ್ಲಡ್ ಗ್ರೂಪ್ ಹ್ಯಾಸ್ ಸೋ ಮೆನಿ ಆಂಟಿಜನ್ಸ್, ವಿ ಕೆನಾಟ್ ಗಿವ್ AB ಬ್ಲಡ್ ಗ್ರೂಪ್ ಟು ಎನಿ ಅದರ್ ಬ್ಲಡ್ ಗ್ರೂಪ್. ಹಿ ವಿಲ್ ಗೋ ಇನ್ ಟು ಸಮ್ ರಿಯಾಕ್ಷನ್ಸ್ ಅಂತ ಹೇಳ್ತೇವೆ ನಾವು. ಬಟ್ ದ AB ಬ್ಲಡ್ ಗ್ರೂಪ್ ಕ್ಯಾನ್ ರಿಸೀವ್ ಬ್ಲಡ್ ಫ್ರಮ್ ಎನಿಬಡಿ. He is the universal recipient ಅಂತ ಹೇಳ್ತೇವೆ ನಾವು. So this is how it is. But you need to understand one thing. This is only regarding AB and O and positive and negative. Other than this, there are millions of unexpected antibodies ಅಂತ ಹೇಳ್ತೇವೆ. That is checked in the blood bank. ನಾವು ಚೆಕ್ ಮಾಡಿ, ನಮ್ಮದು ಒಂದು ಟೆಸ್ಟ್ ಉಂಟು, ಕ್ರಾಸ್ ಮ್ಯಾಚಿಂಗ್ ಅಂತ ಹೇಳ್ತೇವೆ. ನಿಮ್ಮ ಬ್ಲಡ್ ತಗೊಂಡು ನಮ್ಮ ಬ್ಲಡ್ ತಗೊಂಡು ನಾವು ಮಿಕ್ಸ್ ಮಾಡಿ ನಾವು ನೋಡ್ತೇವೆ, ನಾವು ಏನು ರಿಯಾಕ್ಷನ್ಸ್ ಆಗ್ತದ ಅಂತ ಟ್ಯೂಬಲ್ಲಿ ನೋಡ್ತೇವೆ ನಾವು. ಆ ಟ್ಯೂಬಲ್ಲಿ ರಿಯಾಕ್ಷನ್ಸ್ ಇಲ್ಲದ್ರೆ ದೆನ್ ಓನ್ಲಿ ವಿ ಗಿವ್ ದ ಬ್ಲಡ್ ಟು ದ ಪೇಷಂಟ್. ದಿಸ್ ಈಸ್ ದ ಆಸ್ಪೆಕ್ಟ್ ಅಬೌಟ್ ಗಿವಿಂಗ್ ಬ್ಲಡ್, ವಿಚ್ ಬ್ಲಡ್ ಕ್ಯಾನ್ ಬಿ ಗಿವನ್ ಟು ಹೂಮ್ ಅಂತ.
ಇನ್ನು ರಕ್ತ ಕೊಡುವಾಗ ಅಂದ್ರೆ ಎಷ್ಟು ತಿಂಗಳಿಗೊಮ್ಮೆ ರಕ್ತವನ್ನ ಕೊಡಬಹುದು? ಓಕೆ, ದಿಸ್ ಈಸ್ ಅಗೇನ್ ಎ ಗೌರ್ಮೆಂಟ್ ಆಫ್ ಇಂಡಿಯಾ ಇಶ್ಯೂ ಅಂತ. ಫೀಮೇಲ್ಸ್ ಕ್ಯಾನ್ ಗಿವ್ ಬ್ಲಡ್ ಒನ್ಸ್ ಇನ್ 4 months, ಮೇಲ್ಸ್ ಕ್ಯಾನ್ ಗಿವ್ ಬ್ಲಡ್ ಒನ್ಸ್ ಇನ್ 3 months ಅಂತ ಹೇಳೋದು. ಬಟ್ ದ ಬ್ಲಡ್ ದಟ್ ದ ಡೋನರ್ ಗಿವ್ಸ್ ಇನ್ ದ ಬ್ಲಡ್ ಬ್ಯಾಂಕ್ ಆರ್ ಇನ್ ದ ಕ್ಯಾಂಪ್ ಎಲ್ಲಿಯಾದ್ರೂ ಕೊಟ್ಟರು ಸಹ ವಾಲಂಟರಿ, ವಿದಿನ್ 1 week he gets back the blood. ಅದು ರೀಫಿಲ್ ಆಗ್ತಾ ಇದೆ. Within 1 week it refills. They should not misuse this ಅಂತ ಹೇಳಿ, that is immediately within 1 week ಬಂದು ಮತ್ತೆ ಬ್ಲಡ್ ಕೊಡೋದು. They have made it a rule that you cannot give blood one. You have to wait for once in 4 months in case of females, and once in 3 months in case of males. ಸೊ ನೆಕ್ಸ್ಟ್ ಇನ್ನು ಫೀಮೇಲ್ ಬ್ಲಡ್ ಡೋನರ್ಸ್ ಬಗ್ಗೆ ಹೇಳುದಾದ್ರೆ, ಫ್ಯೂಚರ್ ಅಲ್ಲಿ ಅವರಿಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ? ಕಂಟಿನ್ಯೂಸ್ ಆಗಿ 4 months ಗೊಮ್ಮೆ ಅವರು ರಕ್ತ ಕೊಡ್ತಾ ಇರ್ತಾರೆ. ಸೊ ಫ್ಯೂಚರ್ ಅಲ್ಲಿ ಅಂದ್ರೆ ಹೆರಿಗೆ ಸಂದರ್ಭದಲ್ಲಿ ಆಗಿರ್ಬೋದು, ಅವರಿಗೆ ಪ್ರಾಬ್ಲಮ್ ಇರ್ಬೋದು, ಅಂದ್ರೆ ಅವರ ದೇಹದಲ್ಲಿ ರಕ್ತದ ಕೊರತೆ ಇರ್ಬೋದು, ಆ ತರದ ಏನಾದ್ರು ಪ್ರಾಬ್ಲಮ್ ಅವರಿಗೆ ಫ್ಯೂಚರ್ ಅಲ್ಲಿ ಕಾಡಬಹುದಾ? ದಿಸ್ ಈಸ್ ದ ಎರಾ ಆಫ್ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳೋದು. ವಿ ಡೋಂಟ್ ಹ್ಯಾವ್ ಪ್ರಾಬ್ಲಮ್ ವಿತ್ ವುಮೆನ್ ಡೋನರ್ಸ್. Women donors are more enthusiastic to come forward and donate blood. It is we who stop them because their hemoglobin ಸ್ವಲ್ಪ ಕಮ್ಮಿ ಇರ್ತದಂತ ನಾವೇ ಹೇಳೋದು ಬೇಡ, ನೀವು ಇಷ್ಟು ಬೇಗ ಬಂದು ಕೊಡೋದು ಬೇಡ ಅಂತ. But there are lots of wrong notions regarding blood donation, like how you asked, will there be any problem to pregnancy time ಅಲ್ಲಿ another problem? Absolutely not. You should understand that blood donation is like servicing. ನೀವು ಕಾರು ಸಹ ಸರ್ವಿಸಿಂಗ್ ಕೊಡ್ತೀರಿ, ಒನ್ಸ್ ಇನ್ 6 months ಕೊಡ್ತೀರಿ ನೀವು. ಸೊ ವಾಟ್ ಹ್ಯಾಪನ್ಸ್, ನಮ್ಮ ದೇಹದಲ್ಲಿ ಎಂತಾಗ್ತದೆ, ಐರನ್ ಇಸ್ ದೇರ್. ಐರನ್ ಇಸ್ ಎ ಎಲಿಮೆಂಟ್ ವಿಚ್ ಈಸ್ ಆ್ಯಕ್ಚುಲಿ ಗುಡ್ ಫಾರ್ ಅಸ್, ಬಟ್ ಎಕ್ಸೆಸ್ ಆಫ್ ಐರನ್ ಇಸ್ ಆಲ್ಸೋ ನಾಟ್ ಗುಡ್. ಇಟ್ ಕಾಸ್ ಹಾಗೆ ಸಮಥಿಂಗ್ ಲೈಕ್ ದಟ್. ಎಸ್. ಸೊ ವಾಟ್ ಹ್ಯಾಪನ್ಸ್ ವೆನ್ ಯು ಹ್ಯಾವ್ ಎಕ್ಸೆಸ್ ಐರನ್, ಅದೆಲ್ಲ ಇಟ್ ಕಾಸಸ್ ಬ್ಲಾಕೇಜ್ ಆಫ್ ದ ಆರ್ಟ್ರೀಸ್. ರಕ್ತ ಸ್ವಲ್ಪ ತಿಕ್ ಆಗ್ತದೆ ಅಂತ ಹೇಳ್ತೇವೆ ನಾವು. ಸೊ ಒನ್ಸ್ ಯು ಡೊನೇಟ್ ಬ್ಲಡ್, you are actually helping yourself by removing the excess iron. And it shows that studies have shown who have done regular donations have hardly died of any non-communicable diseases like myocardial infarction, heart attack, kidney diseases, diabetes mellitus kammi agide, cholesterol kammi agide. So these are some of the advantages to the donor. So many times people ask, ಆಯ್ತು ನಾನು ಬ್ಲಡ್ ಕೊಡ್ತೇನೆ, ಡೋನರ್ ರಿಸಿಪಿಯಂಟಿಗೆ ಭಾರಿ ಅಡ್ವಾಂಟೇಜಸ್ ಉಂಟು, ನನಗೆ ಅಂತ ಅಡ್ವಾಂಟೇಜಸ್ ಉಂಟು. ಸೊ ದೀಸ್ ಆರ್ ಸಮ್ ಆಫ್ ದ ಅಡ್ವಾಂಟೇಜಸ್, ಅನ್ನೋನ್ ಅಡ್ವಾಂಟೇಜಸ್ ಆಫ್ ಗಿವಿಂಗ್ ಬ್ಲಡ್, ಆಫ್ ಡೊನೇಟಿಂಗ್ ಬ್ಲಡ್. ಇನ್ನು ಹೇಳೋದಾದ್ರೆ ಕ್ಯಾಂಪ್ ಮಾಡ್ತಾರೆ. ಸೊ ಕ್ಯಾಂಪ್ ಮಾಡೋದು ಒಳ್ಳೇದ ಒಂದು ಪ್ರಕಾರದಲ್ಲಿ? ರಕ್ತದಾನಿ ಅಂದ್ರೆ ಈ ಒಂದು ಹೇಳೋದು, ಇವತ್ತು ನಾನೊಂದು ಬ್ಲಡ್ ಕೊಟ್ಟೆ ಕ್ಯಾಂಪ್ ಅಲ್ಲಿ ಅಂತ ಅನ್ಕೊಂಡ್ರೆ, ನೆಕ್ಸ್ಟ್ ಒಂದು ವಾರದಲ್ಲಿ ನನ್ನ ಫ್ರೆಂಡ್ಸಿಗೆ ಯಾರಿಗಾದ್ರೂ ಆಕ್ಸಿಡೆಂಟ್ ಆಯ್ತು, ಸೊ ಅಲ್ಲಿಗೆ ನಾನು ರಕ್ತ ಕೊಡ್ಬೇಕಾಗ್ತದೆ. ಸೊ ಕ್ಯಾಂಪ್ ಅಲ್ಲಿ ರಕ್ತ ಕೊಡೋದು ಒಳ್ಳೇದಾ, ಅಥವಾ ಎಮರ್ಜೆನ್ಸಿಗೆ ಬೇಕು ಅಂತ ಹೇಳಿ ಎಮರ್ಜೆನ್ಸಿ ಟೈಮ್ ಅಲ್ಲಿ ಮಾತ್ರ ರಕ್ತ ಕೊಡೋದು ಒಳ್ಳೇದಾ? Okay, your question is a very apt question. I'll take a little time to explain this part. When we conduct camps, usually on Sundays we conduct camp. Now ನಿಮ್ಮಿಂದ ಬ್ಲಡ್ ತಗೊಳ್ತೇವೆ ನಾವು, and when we take blood from you, we see that we give you a card. ನಿಮಗೆ ಒಂದು ಕಾರ್ಡ್ ಕೊಡ್ತೇವೆ. That card is valid for 6 months. So even if you are near and dear ones, ನಿಮ್ಮ ಸಂಬಂಧರು ಯಾರಿಗಾದರೂ ಬೈ ಮಿಸ್ಟೇಕ್ ಏನಾದರೂ ಆಕ್ಸಿಡೆಂಟ್ ಏನಾದರೂ ಆದರೆ ಅವರಿಗೆ ಬ್ಲಡ್ ಬೇಕಾದರೆ, ಯು ನೀಡ್ ನಾಟ್ ಗೋ ಆ್ಯಂಡ್ ಡೊನೇಟ್ ಬ್ಲಡ್. ನೀವು ಆ ಕಾರ್ಡ್ ತೋರಿಸಿದರೆ ವಿ ವಿಲ್ ನಾಟ್ ಆಸ್ಕ್ ಫಾರ್ ರಿಪ್ಲೇಸ್ಮೆಂಟ್. ವಿಲ್ ನಾಟ್ ಆಸ್ಕ್ ಫಾರ್ ರಿಪ್ಲೇಸ್ಮೆಂಟ್. ನಾವು ನಿಮಗೆ ಇಮ್ಮಿಡಿಯೇಟ್ಲಿ blood whatever is there we will test and we will give the blood to you. So if you get an opportunity to donate blood, make it a point to donate blood, and we will see that your near and dear ones will never be lose their life. They will not lose their life because of want of blood, 100%. ಇನ್ನು ಬ್ಲಡ್ ಬ್ಯಾಂಕ್ಗಳಲ್ಲಿ ರಕ್ತಗಳ ಮಾರಾಟ ಅಂತ ಹೇಳುವಂಥದ್ದು ಆರೋಪ ಕೂಡ ಇದೆ. ಸೊ ಈ ಬಗ್ಗೆ ಏನ್ ಹೇಳ್ತೀರಾ? Okay, ಅಂದ್ರೆ ಅಲ್ಲಿ ಚಾರ್ಜಸ್ ಮಾಡ್ತಾರೆ, ಬ್ಲಡ್ ಬೇಕು ಅಂತ ಹೇಳಿದ್ರೆ ಅವ್ರು ಚಾರ್ಜಸ್ ಮಾಡ್ತಾರೆ, ಆ ಬಗ್ಗೆ? Okay, again this is also a very important question to the layman. Blood donation services and transfusion services ಅಂತ ಹೇಳಿದ್ರೆ, it is highly controlled by by law. ನಮಗೆ ವಿ ಆರ್ ಅಂಡರ್ ಅಟ್ ಲೀಸ್ಟ್ 3 or 4 ಲೀಗಲ್ ಎಂಟಿಟೀಸ್ ಅಂತ ಹೇಳ್ತೇವೆ. ವಿ ಆರ್ ಅಂಡರ್ ನ್ಯಾಕೋ, ವಿ ಆರ್ ಅಂಡರ್ ಕರ್ನಾಟಕ ಸ್ಟೇಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್, ವಿ ಆರ್ ಅಂಡರ್ ಡ್ಯಾಪ್ಕೋ, ಹಾಗೆಲ್ಲ ಹೇಳ್ತೇವೆ ನಾವು. ವಿ ಹ್ಯಾವ್ ಲಾಟ್ ಆಫ್ ಆ್ಯಂಡ್ ವಿ ಹ್ಯಾವ್ ಕಂಟಿನ್ಯೂಸ್ ಇನ್ಸ್ಪೆಕ್ಷನ್ಸ್ ಇನ್ ಅ ಇಯರ್. ಇಟ್ ಈಸ್ ವೆರಿ ಗುಡ್. ಇಟ್ ಈಸ್ ದಿಯರ್ ರೇಟ್. ಇಟ್ ಈಸ್ ಅ ಗೌರ್ಮೆಂಟ್ ಸ್ಟಿಪ್ಯುಲೇಟೆಡ್ ರೇಟ್ಸ್. ಅವರು ಒಂದು ರೇಟ್ ಕೊಡ್ತಾವೆ ನಮಗೆ, ದ್ಯಾಟ್ ಈಸ್ ದ ರೇಟ್ ವಿ ಗಿವ್.
according to definition of blood bank given by the National Blood Policy government, we are a non-profit making organization. We cannot charge blood more than what is stipulated. But you need to understand one aspect idralliyu sir, we have to store blood, we have to test blood. Yes sir, storage ಬಗ್ಗೆ ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮವನ್ನು ತಕೊಂಡು ವಾಪಸ್ ಬರೋಣ. ಬ್ರೇಕ್ನ ಬಳಿಕ ಎಜೆ ಹೆಲ್ತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ನಾವು ಬ್ಲಡ್ ಸ್ಟೋರೇಜ್ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವ ರೀತಿಯಲ್ಲಿ ಒಂದು ರಕ್ತವನ್ನ ಸ್ಟೋರ್ ಮಾಡಿ ಇಡ್ತಾರೆ ಅಂಡ್ ಅದಕ್ಕೆ ಏನಾದ್ರೂ ವ್ಯಾಲಿಡಿಟಿ ಏನಾದ್ರೂ ಇದೆಯಾ ಅಂತ? ಎಕ್ಸಾಕ್ಟ್ಲಿ, ಐ ಟೋಲ್ಡ್ ಯು, ನಾ ಹೇಳಿದಲ್ಲ ಬ್ಲಡ್ 3 types ಬ್ಲಡ್ ಉಂಟಂತ. ಸೊ PRBCs or packed red blood cells can be stored for 35 days at 2 to 6 degrees centigrade ಅಂತ ಹೇಳ್ತೇವೆ. 35 days only. But you don't have to worry. The want of blood is so much that within 10 days everything is used up. But 35 days is the maximum. Then the white blood ನೀವು ಹೇಳಿದಲ್ಲ, that is the liquid part of the blood. We can store it for almost 1 year. But it has to be stored at minus 40 degrees centigrade. So these are there are refrigerators available for maintenance that. Yes. But one more thing, there are platelets anta helteve. Platelets have to be stored for hardly 4 or 5 days. 4 days. Now 4 days anta heludu because it is stored at room temperature and it has to be stored at agitation anta heludu adikke. So many times the blood that is wasted is the blood that is expired. We cannot give expired blood to patients. Kolta banana we cannot eat just like that. We have to give fresh blood. That is the meaning. ಇನ್ನು ಏನಾದ್ರೂ ಅಂದ್ರೆ ಈಗ ರಕ್ತದಾನಿಗಳಲ್ಲಿಯೂ ಕೂಡ ಕೊರತೆ ಇದೆ, ಅದೇ ತರ ರಕ್ತ ಕೊಡ್ಲಿಕ್ಕೂ ಯಾರು ಮುಂದೆ ಬರುದಿಲ್ಲ, ಹೇಳ್ತಾರೆ ನಮ್ಗೆ ಸಮಯ ಇಲ್ಲ ರಕ್ತ ಕೊಡ್ಲಿಕ್ಕೆ ಅಂತ ಹೇಳಿ. ಸೊ ಎಷ್ಟು ಹೊತ್ತು ಈ ಒಂದು ರಕ್ತದಾನ ಮಾಡುವಂತಹ ಒಂದು ಪ್ರಾಸೆಸ್ ಇರುವಂತದ್ದು? ದಿಸ್ ವಾಸ್ ಎ ಪ್ರಾಬ್ಲಮ್ ಅರ್ಲಿಯರ್. ಈಗ ಸ್ವಲ್ಪ ಕಮ್ಮಿ ಆಗಿದೆ ಬಿಕಾಸ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲ they are well read people, ಬುದ್ಧಿವಂತರು. Yes, here now they are known. Now ಅವ್ರಿಗೆ ಗೊತ್ತು, it is hardly 15 minutes. I divided it to 5. 15 minutes is the time. 5 minutes for pre blood giving, 5 minutes for blood giving and 5 minutes for rest after that. So within 15 minutes your work is over for blood donation services. ಸೊ ಇನ್ನು ಆಹಾರ ಕ್ರಮದ ಬಗ್ಗೆ ಮಾತಾಡಿದ್ರೆ, ನಾವು ಜನರಲಿ ಹೇಳ್ತೇವೆ ಬೀಟ್ರೂಟ್ ತಿಂದ್ರೆ ನಮ್ಮ ಮೈಯಲ್ಲಿ ರಕ್ತ ಜಾಸ್ತಿ ಬರ್ತದೆ ಅಂತ. ಸೊ ರಕ್ತ ಜಾಸ್ತಿ ಆಗ್ಬೇಕಾದ್ರೆ ಯಾವ ತರದ ಫುಡ್ ಅನ್ನು ತಗೊಂಡ್ರೆ ಒಳ್ಳೇದು? ಓಕೆ, ರಿಗಾರ್ಡಿಂಗ್ ದಿಸ್ ಆಕ್ಚುಲಿ ಬೀಟ್ರೂಟ್ ಇದು ಅಷ್ಟು ಪ್ರಾಬ್ಲಮ್ ಇಲ್ಲ. ಬೀಟ್ರೂಟ್ ಅಂದ್ರೆ ಇಟ್ ಈಸ್ ಮೋರ್ ಆಫ್ ಅಯರ್ನ್, ಇಟ್ ಕಂಟೈನ್ಸ್ ಮೋರ್ ಆಫ್ ಅಯರ್ನ್ ಅಂತ. ಇಟ್ ಇಸ್ ಗುಡ್, ಇಟ್ಸ್ ಆಕ್ಚುಲಿ ಗುಡ್. ಪೀಪಲ್ ಆರ್ ಹ್ಯಾವಿಂಗ್ ರಾಂಗ್ ನೋಷನ್ ದಟ್ ನಾನ್ ವೆಜ್ ತಿನ್ನುವವರು ಅವರು ಬ್ಲಡ್ ಜಾಸ್ತಿ ಕೊಡ್ಬೋದು, ವೆಜಿಟೇರಿಯನ್ ತಿನ್ನುವವರು ಅವ್ರ ಬ್ಲಡ್ ಅಷ್ಟು ಜಾಸ್ತಿ ಕೊಡ್ಲಿಕ್ಕೆ ಆಗುದಿಲ್ಲ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ಫಾಲ್ಸ್. There is no meaning to that. Who can give blood is anybody can give blood. Green leafy vegetables has double the amount of iron present in chicken sometimes. So it is good that vegetarians actually give blood more. And beetroot, all these red vegetables, they have more of iron. So it is good that they give blood. ಇನ್ನು ನಾನು ತುಂಬಾ ಸಣ್ಣ ಇದ್ದೇನೆ, ನನ್ನ ನಂತರ ಖಾಲಿ ಮೂಳೆ ಇರೋದು ಮೈಯಲ್ಲಿ, ರಕ್ತವೇ ಇಲ್ಲ ಅಂತ ಹೇಳ್ತಾರೆ. ಸೊ ಅಂತವರಿಗೆ ಏನು ಹೇಳ್ಬೋದು? ಅಬ್ಸಲ್ಯೂಟ್ಲಿ ನಾಟ್. 46 kg ಇಂದ ಜಾಸ್ತಿ ಇರಬೇಕು ನೀವು. 46 kg ಇಂದ ಜಾಸ್ತಿ ಇದ್ರೆ ಯು ಕ್ಯಾನ್ ವೆರಿ ವೆಲ್ ಡೊನೇಟ್ 350 ml ಆಫ್ ಬ್ಲಡ್. ನೋ ಪ್ರಾಬ್ಲಮ್ ರಿಗಾರ್ಡಿಂಗ್ ದಟ್ ಅಟ್ ಆಲ್. ದಟ್ ಇಸ್ ಲೀಗಲ್ ಲಿಮಿಟ್ಸ್ ಅಂತ ಹೇಳ್ತೇವೆ ನಾವು. ಬಟ್ ದಿಸ್ ಈಸ್ ಆಲ್ಸೋ ಕ್ವಶನ್ ದಟ್ ದಕ್ಷಿಣ ಕನ್ನಡದಲ್ಲಿ ಅಷ್ಟೇನು ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಮುಂದೆ ಬಂದು ಬ್ಲಡ್ ಕೊಡ್ತಾರವ್ರು, ಹಂಗೇನು ಪ್ರಾಬ್ಲಮ್ ಇಲ್ಲ. ಸೊ ಬೆನಿಫಿಟ್ಸ್ಗಳೇ ಇದೆ ಹೊರತು ರಕ್ತ ಕೊಡೋದ್ರಿಂದ ಯಾವುದೇ ತರದ ದುಷ್ಪರಿಣಾಮಗಳು ಇಲ್ಲ ಅಂತ ಹೇಳ್ಬೋದು ಹಾಗಾದ್ರೆ. ಸೊ ಅದು ನಮ್ಮ ಒಂದು ಬಾಡಿಗೆ ಒಳ್ಳೇದು. ಇಟ್ ಈಸ್ ಅಬ್ಸಲ್ಯೂಟ್ಲಿ ಗುಡ್. ಅದೇ ನಾನು ಹೇಳಿದ್ದು, ನೀವು ಬ್ಲಡ್ ಕೊಟ್ಟರೆ ಹಾರ್ಟ್ ಅಟ್ಯಾಕ್ ಕಮ್ಮಿ ಆಗ್ತದೆ, ಕೊಲೆಸ್ಟ್ರಾಲ್ ಕಾಯಿಲೆ ಕಮ್ಮಿ ಆಗ್ತದೆ, ಕಿಡ್ನಿ ಡಿಸೀಸ್ ಕಮ್ಮಿ ಆಗ್ತದೆ, ಆ್ಯಂಡ್ ಯು ಬರ್ನ್ ಕ್ಯಾಲೋರೀಸ್. ಅಂದರೆ 1 unit ಆಫ್ ಬ್ಲಡ್ ಕೊಟ್ಟರೆ ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ರನ್ನಿಂಗ್ 8 rounds ಇನ್ ಮಂಗ್ಲಾ ಸ್ಟೇಡಿಯಂ. 650 calories ಬರ್ನ್ ಆಗ್ತದೆ. And it is like a mini physical checkup. We have something called as counseling. So ನಾವು ಎಂತ ಮಾಡ್ತೇವೆ, ನಿಮ್ಮ ಬ್ಲಡ್ ತಗೊಳ್ಳುವಾಗ ನಾವು ಹೇಳ್ತೇವೆ, ನೋಡಿ ನಿಮ್ಮದು ಬ್ಲಡ್ ನಾವು ಚೆಕ್ ಮಾಡ್ತೇವೆ ಬಿಫೋರ್ ಗಿವಿಂಗ್ ಟು ಪೇಷಂಟ್. ಸೊ ಆಲ್ ದ ಟೆಸ್ಟ್ಸ್ ಆರ್ ಡನ್ ಆ್ಯಂಡ್ ವಿ ವಿಲ್ ಇಟ್ ಇಸ್ ಲೈಕ್ ಅ ಮಿನಿ ಹೆಲ್ತ್ ಚೆಕಪ್ ಟು ದ ಪೇಷಂಟ್. ಎಲ್ಲ ಸರಿ ಉಂಟು, ಡೋಂಟ್ ವರಿ ಅಂತ. ಹಂಗೆ BP ಚೆಕ್ ಮಾಡೋದು, ಎಲ್ಲ BP, ಹಿಮೋಗ್ಲೋಬಿನ್, 5 infectious diseases including HIV, ಹೆಪಟೈಟಿಸ್, ಸಿಫಿಲಿಸ್, ಮಲೇರಿಯಾ ಎಲ್ಲ ಚೆಕ್ ಮಾಡ್ತೇವೆ ನಾವು. ಇನ್ನು ಬ್ಲಡ್ ಕೊಡೋ ಮುಂಚೆ ಯಾವ ತರದ ಆಹಾರವನ್ನ ತಿನ್ಬೇಕು ಮತ್ತು ಬ್ಲಡ್ ಕೊಡೋ ಮುಂಚೆ ಎಷ್ಟು ಗಂಟೆ ಮೊದಲೇ ನಾವು ಫುಡ್ ಅನ್ನ ಕನ್ಸ್ಯೂಮ್ ಮಾಡಿರ್ಬೇಕು ಅಂತ ಹೇಳುವ?
ಐಡಿಯಲಿ ಅರ್ಧ ಗಂಟೆ ಮುಂಚೆ ಏನಾದರೂ ತಿನ್ಬೇಕು ನೀವು, ಇಟ್ಸ್ ಐಡಿಯಲಿ. ಬಟ್ ಯು ಶುಡ್ ನಾಟ್ ಈಟ್ ಸೋ ಮಚ್ ದಟ್ ಯು ಶುಡ್ ಬ್ಲೋಟ್ ಅಪ್. ಬ್ಲೋಟಿಂಗ್ ಸರಿ ಅಲ್ಲ. ಆ್ಯಂಡ್ there is nothing like you have to have a meal before this. If you are ನಿಮ್ಮ ಹೈಡ್ರೇಷನ್ ಸರಿ ಇದ್ದರೆ ಅಷ್ಟು ಸಾಕು. ಸೊ ಯು ಹ್ಯಾವ್ ಟು ಕೀಪ್ ಡ್ರಿಂಕಿಂಗ್ ಇನಫ್ ಆಫ್ ವಾಟರ್. ಒನ್ ಪ್ರಾಬ್ಲಮ್ ದಟ್ ವಿ ಹ್ಯಾವ್ ಗಾಟ್ ಸಮ್ಟೈಮ್ಸ್ ಇನ್ ಕ್ಯಾಂಪ್ ಒಟ್ಟಿಗೆ ಅವರು ಒಂದು ಕ್ರಿಕೆಟ್ ಮ್ಯಾಚ್ ಇಡ್ತಾರೆ, ಕಬಡ್ಡಿ ಮ್ಯಾಚ್ ಇಡ್ತಾರೆ, ಏನಾದರೂ ಒಂದು ಇಡ್ತಾರೆ. ದಟ್ ಈಸ್ ವೆರಿ ಡಿಫಿಕಲ್ಟ್. ಐದರ್ ಟಯರ್ಡ್ ಆಗಿ ಬರ್ತಾರೆ, ಇಲ್ಲಾಂದ್ರೆ ಬ್ಲಡ್ ಕೊಟ್ಟು ಹೋಗಿ ಮತ್ತೆ ಕ್ರಿಕೆಟ್ ಆಟ ಆಡ್ತಾರೆ. ಅವರೆಲ್ಲ ಕ್ರಿಕೆಟ್ ಆಟ ಆಡುವಾಗ ಅಲ್ಲಿ ತಲೆ ತಿರುಗಿ ಬೀಳ್ತದೆ. ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ದೋಸ್ ಥಿಂಗ್ಸ್ ಆರ್. ಸೊ ಆಫ್ಟರ್ ಬ್ಲಡ್ ಡೊನೇಷನ್ ಫ್ರೂಟ್ ಜ್ಯೂಸ್ ಎಲ್ಲ ಕೊಡ್ತಾರೆ. ಎಸ್, ನೋ, ಅದು ಇಲ್ಲಿ ನಮ್ಮ ಬ್ಲಡ್ ಬ್ಯಾಂಕ್ ಕಡೆಯಿಂದ ಇಟ್ ಈಸ್ ಮ್ಯಾಂಡೇಟರಿ ದಟ್ ನಾವು ಅವರಿಗೆ ಒಂದು ಜ್ಯೂಸ್ ಕೊಡ್ಬೇಕಂತ ನಾವು ಫ್ರೂಟಿ ಏನಾದರೂ ಒಂದು ಕೊಡ್ತೀವಿ. ವೀಕ್ನೆಸ್ ಇಲೆಕ್ಟ್ರೋಲೈಟ್ಸ್ ಅವ್ರ ಹೈಡ್ರೇಷನ್ ಸರಿ ಆಗಲಿ ಅಂತ ನಾವು ಅದು ಕೊಡೋದು. ಬಟ್ ವೆನ್ ವಿ ಗೋ ಟು ಕ್ಯಾಂಪ್ಸ್ ಎಲ್ಲ ಅವರೆಲ್ಲ ಸರಿ ಕೊಡ್ತಾರೆ. ಅಲ್ಲಿ ಆ್ಯಪಲ್ ಜ್ಯೂಸ್ ಏನೆಲ್ಲ ಕೊಡ್ತಾರೆ ಅವರು. ಇಟ್ ಈಸ್ ವೆರಿ ಗುಡ್ ಹಿಯರ್ ಇನ್ ದಕ್ಷಿಣ ಕನ್ನಡ. ಎಸ್, ಇಲ್ಲಿ ತನಕ ರಕ್ತದಾನ ಮತ್ತು ಅದರ ಮಹತ್ವದ ಬಗ್ಗೆ ಮಾಹಿತಿ ನೀಡಿರುವಂತಹ ಡಾಕ್ಟರ್ ಅರವಿಂದ್ ಅವರಿಗೆ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ಎಜೆ ಹೆಲ್ತ್ ವಿಶೇಷ ಕಾರ್ಯಕ್ರಮ. ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ V4 ನ್ಯೂಸ್. ವಂದನೆಗಳು.